ಮುಂಚಿನ ಥರ ವೀಡಿಯೋ ಹಾಕ್ತಿಲ್ಲ. ಇಂಡಿಯಾಗೆ ಹೋಗಿ ಬಂದಮೇಲೆ ವಿಡಿಯೋ ಮಾಡೋದೇ ಕಮ್ಮಿ ಆಗಿದೆ. ಒಂದು ವಾರಕ್ಕೊಂದಾದರೂ ವಿಡಿಯೋ ಬರೋದು, ಇವಾಗ 2 ವೀಕ್ಸ್ಗೊಂದು ವಿಡಿಯೋ ಹಾಕ್ತಿಲ್ಲ ನೀವು ಅಂತ. ನಾನು ಇವಾಗ ಒಂದು ಸ್ವಲ್ಪ ಚಬ್ಬಿ ಆಗಿದ್ದೀನಿ. ಸೊ ಏನೋ ಗುಡ್ ನ್ಯೂಸ್ ಇರಬೇಕು ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಗುಡ್ ನ್ಯೂಸ್ ಇದೆ. ಇಲ್ಲಿ ನಮ್ಮದೇ ಮನೆ ಇದ್ರೂ, ಮುಂದ್ಗಡೆ ಡ್ರೈವ್ ಇದ್ರೂ ನಾವೇ ನೀರು ಹಾಕೊಂಡು ನಾವೇ ವಾಶ್ ಮಾಡ್ಕೊಳ್ಳೋ ಹಂಗಿಲ್ಲ. ಇಲ್ಲಿ ಏನಿದ್ರು ಈ ಥರ ಆಟೋಮ್ಯಾಟಿಕ್ ಕಾರ್ ವಾಶ್ಗೆ ಹೋಗಿನೇ ಅಲ್ಲೇ ಮಾಡಿಸ್ಕೋಬೇಕು ಕಾರ್ ವಾಶು. ಎಷ್ಟೊಂದು ಜನ ಕನ್ನಡಿಗರು ಕೆನಡಾಗೆ ಇಮಿಗ್ರೇಟ್ ಆಗ್ತಾ ಇದ್ದೀರಾ, ಟೊರೊಂಟೋಗೆ ಇಮಿಗ್ರೇಟ್ ಆಗ್ತಾ ಇದ್ದೀರಾ. ನೀವು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ, ನಾವು ಬರ್ತಾ ಇದ್ದೀವಿ, ಬಂದಿದ್ದೀವಿ, ನಾವು ಬಟ್ ಇವಾಗ ನಮ್ಮ ಮನೆ ಯಾವ ಏರಿಯಾದಲ್ಲಿ ತೊಗೋಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ನೀವು ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರಾ. ಐ ಥಿಂಕ್ ಈ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡೋದಕ್ಕಿಂತ ನೀವು ಪ್ರೊಫೆಷ್ನಲ್ ಹೆಲ್ಪ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಮ್ಮ ಕನ್ನಡದವರೇ ಆಗಿರುವಂಥ ಡಿಸೋಜಾ ಅವರು ಇಲ್ಲಿ ರಿಯಾಲ್ಟರ್ ಆಗಿದ್ದಾರೆ. ಸೊ ನಿಮಗೆ ಈ ಥರದ ಏನೇ ಒಂದು ಕ್ವೆರೀಸ್ ಇದ್ರೂ, ಮನೆ ರೆಂಟ್ ಮಾಡೋಕ್ಕಾಗಿರ್ಬೋದು ಅಥವಾ ಬೈ ಮಾಡೋಕ್ಕೆ ಏನೇ ಇದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಎಲ್ಲ ವಿಷಯದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಒಂದು ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಶಿ ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲ ಇಲ್ಲಿ ಆರಾಮಾಗಿದ್ದೀವಿ, ನೀವು ಆರಾಮಾಗಿರ್ತೀರಾ ಅಂತ ಅಂದ್ಕೊತೀವಿ. ಇವಾಗ ತುಂಬ ದಿನದಿಂದ ಆ್ಯಕ್ಚುಲಿ ನನಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಾನು ವೀಡಿಯೋ ಹಾಕೋದೊಂದು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಸೊ ಅದ್ರ ಬಗ್ಗೆ ಕಮೆಂಟ್ಸ್ ಬರ್ತಾ ಇರುತ್ತೆ, ನೀವು ಮುಂಚಿನ ಥರ ವೀಡಿಯೋ ಹಾಕ್ತಿಲ್ಲ, ಇಂಡಿಯಾಗೆ ಹೋಗಿ ಬಂದಮೇಲೆ ವಿಡಿಯೋ ಮಾಡೋದೇ ಕಮ್ಮಿ ಆಗಿದೆ, ಒಂದು ವಾರಕ್ಕೊಂದಾದರೂ ವಿಡಿಯೋ ಬರೋದು, ಇವಾಗ 2 ವೀಕ್ಸ್ಗೊಂದು ವಿಡಿಯೋ ಹಾಕ್ತಿಲ್ಲ ನೀವು ಅಂತ. ಸೊ ಅದನ್ನೆಲ್ಲ ನೋಡಿದಾಗ ಅದಕ್ಕೆಲ್ಲ ಒಂದು ಆನ್ಸರ್ ಕೊಡಬೇಕು ಅಂತ ಅನ್ನಿಸ್ತು. ನಾನು ಯಾಕೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಇವಾಗ ಅಂತ. ಅದರಲ್ಲೂ ಕೆಲವರು ಇನ್ನೂ ಒಂದು ಸ್ವಲ್ಪ ಸ್ಟೆಪ್ ಮುಂದೆ ಹೋಗಿ ನಾನು ಇವಾಗ ಒಂದು ಸ್ವಲ್ಪ ಚಬ್ಬಿ ಆಗಿದ್ದೀನಿ, ಸೊ ಏನೋ ಗುಡ್ ನ್ಯೂಸ್ ಇರಬೇಕು ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ನಂಗೆ ನಗು ಅಂತ ಆ್ಯಕ್ಚುಲಿ ಅದನ್ನು ನೋಡಿ. ಗುಡ್ ನ್ಯೂಸ್ ಇದೆ, ಆದರೆ ಆ ಥರ ಗುಡ್ ನ್ಯೂಸ್ ಅಲ್ಲ ಇದು. ನಾನು ವಿಡಿಯೋ ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋದಕ್ಕೆ ಒಂದು ನನಗೆ ಸಂಬಂಧಪಟ್ಟಿರುವಂಥ ಗುಡ್ ನ್ಯೂಸ್ ಅಷ್ಟೇ. ಅದೇನು ಅಂದರೆ ನಾನಿವಾಗ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಒಂದು ಜಾಬ್ಗೆ ಅಪ್ಲೈ ಎಲ್ಲ ಮಾಡಿ ಇವಾಗ ಒಂದು ಜಾಬ್ ಸಿಕ್ಕಿ ಇಷ್ಟು ದಿನ ಟ್ರೈನಿಂಗ್ ನಡೀತಾ ಇತ್ತು ಅದ್ರದ್ದೇ. ಸೊ ಹಾಗಾಗಿ ಇವಾಗ 1 ಮಂತಿಂದ ಟ್ರೈನಿಂಗ್ ಆಗ್ತಾ ಇತ್ತು. ಸೊ ಹಾಗಾಗಿ ನನಗೆ ಅಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕಿತ್ತು, 2 ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಒಬ್ವಿಯಸ್ಲಿ ಫಸ್ಟ್ ಟೊರೊಂಟೊ ಬಂದಮೇಲೆ ಇದು ನನ್ನ ಫಸ್ಟ್ ಜಾಬ್. ಸೊ ಒಂದು ಸ್ವಲ್ಪ ಹೊಸದು ಅಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಆ್ಯಂಡ್ ಈ ಕೆಲಸನೂ ಏನು ನಾನು ಹೊರಗಡೆ ಎಲ್ಲೂ ಹೋಗಬೇಕಾಗಿಲ್ಲ, ವರ್ಕ್ ಫ್ರಮ್ ಹೋಮ್ ಜಾಬೇ ಇದು. ಸೊ ಆಲ್ಮೋಸ್ಟ್ ಇವಾಗ ಇರೋ ನನಗೆ ಶಿಫ್ಟ್ ಅಂದರೆ 6 to 10 to ಮಾರ್ನಿಂಗ್ 10 to ಈವ್ನಿಂಗ್ 6:30. ಸೊ ಅದರಲ್ಲೇ ನನಗೆ ಬೆಳಗ್ಗೆ ಇವನನ್ನು ಸ್ಕೂಲ್ ಕಳಿಸ್ಬೇಕು, ಆಮೇಲೆ ಮತ್ತೆ ಈವ್ನಿಂಗ್ 6:30 ತನಕ ಕೆಲಸ, ಆಮೇಲೆ ಅದೇ ಇದರಲ್ಲಿ ಸುಸ್ತಾಗಿರುತ್ತೆ. ಆಮೇಲೆ ಡಿನ್ನರ್ ಮಾಡಿ ಒಂದ್ಸರಿ ಮಲ್ಕೊಂಬಿಡೋಣ ಅಂತ ಅನ್ಸ್ಬಿಡುತ್ತೆ. ಸೊ ಇದರಲ್ಲಿ ನನಗೆ ಯಾವುದೇ ವಿಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ. ಸೊ ಇಷ್ಟು ದಿನ ಅದರದ್ದೇ ಟ್ರೈನಿಂಗ್ ನಡೀತಾ ಇತ್ತು, 1 ಮಂತಿಂದ ಅದರದ್ದೇ ಟ್ರೈನಿಂಗ್ ಆಯಿತು. ಇವಾಗ OJTಯಲ್ಲಿದ್ದೀನಿ ನಾನು, ಆನ್ ಜಾಬ್ ಟ್ರೈನಿಂಗ್ ನಡೀತಾ ಇದೆ. ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಅಂತ ಅನ್ನಿಸ್ತು. ಸೊ ಇವತ್ತು ಅದಕ್ಕೋಸ್ಕರ ವಿಡಿಯೋ ಮಾಡಿ ಅದನ್ನು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತಿಂದ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ತುಂಬ ಜನ ಬೇಜಾರು ಮಾಡ್ಕೊತಾ ಇದ್ದು, ನೀವೇನು ವಿಡಿಯೋಸ್ ಮಾಡೋದೇ ಬಿಟ್ಬಿಟ್ರಿ, ಮಾಡ್ತಾನೆ ಇಲ್ಲ, ಯಾಕೆ ಹೀಗೆ ಅಂತ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಬಂದು ಹೇಳ್ತಾ ಇರ್ತೀರಾ, ವಿಡಿಯೋ ಹಾಕಿ ಪ್ಲೀಸ್ ಅಂತ. ಸೊ ಅದಕ್ಕೆಲ್ಲ ಇದಕ್ಕೆ ಒಂದು ಆನ್ಸರ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡಿದ್ದು ನಾವು. ಅವರಲ್ಲಿ ಇವಾಗ ಸುಮ್ಮನೆ ಮಲ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ವಲ್ಪ ಏನೋ ಟೆಂಪ್ರೇಚರ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಒಂದೊಂದ್ಸರಿ +ಗೆ ಹೋಗುತ್ತೆ, +8 ತನಕ ಹೋಗುತ್ತೆ, ಮತ್ತೆ -19ಗೆ ಹೋಗುತ್ತೆ. ಸೊ ಆ ಥರ ಇದ್ದಿದ್ದನ್ನ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಅವ್ರಿಗೂ ಕಾಫ್, ಒಂದು ಸ್ವಲ್ಪ ಕೆಮ್ಮು, ಶೀತ, ಜ್ವರ ಅಂತ ಇತ್ತು. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಸುಮ್ಮನೆ ಮಲ್ಕೊಂಡಿದ್ದಾನೆ ಇವಾಗ. ಸದ್ಯಕ್ಕೆ ನಾವೊಂದು ರೌಂಡ್ ಕಾರ್ ವಾಶ್ಗೆ ಹೊರಟಿದ್ದೀವಿ. ಇಲ್ಲೆಲ್ಲ ನಮ್ಮದು ಸ್ವಂತ ಮನೆ ಇದ್ರೂ ಅಥವಾ ಅಪಾರ್ಟ್ಮೆಂಟಲ್ಲಿ ಇದ್ರೂ ನಾವು ನಮ್ಮ ಮನೆ ಮುಂದೆನೇ ನಿಲ್ಲಿಸ್ಕೊಂಡು ಕಾರ್ ವಾಶ್ ಮಾಡೋ ಹಾಗಿಲ್ಲ. ನಮ್ಮ ಮನೆ ಮುಂದೆ ಖಾಲಿ ಜಾಗ ಇದೆ, ನಮ್ಮದೇ ಡ್ರೈವೇ ಇದೆ ಅಂದ್ರೂ ಏನಿದ್ರು ಕಾರ್ ವಾಶ್ ಸೆಂಟರ್ಗೆ ಹೋಗಿನೇ ಅಲ್ಲೇ ಕಾರ್ ವಾಶ್ ಮಾಡಿಸ್ಕೋಬೇಕು. ಆ್ಯಂಡ್ ಇಲ್ಲಿ ವಿಂಟರಲ್ಲಿ ಕಾರ್ ತುಂಬಾ ಗಲೀಜಾಗ್ತಾ ಇರುತ್ತೆ. ಸ್ನೋ ಜೊತೆ ಒಂಥರ ಕೇಸರಿ ಥರ ಮಿಕ್ಸ್ ಆಗಿಬಿಟ್ಟು ತುಂಬ ಗಲೀಜಾಗುತ್ತೆ ಕಾರು. ಹಾಗೆ ಆ ಸ್ನೋ ಕರಗೋದಕ್ಕೋಸ್ಕರ ಏನು ಒಂದು ಉಪ್ಪು ಹಾಕಿರ್ತಾರೆ, ಅದರಿಂದನೂ ಕಾರ್ ಕೆಲವೊಂದು ಪಾರ್ಟ್ಸ್ ರಸ್ಟ್ ಹಿಡಿಯೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸದ್ಯ ಒಂದು ರೌಂಡ್ ಕಾರ್ ವಾಶ್ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಬನ್ನಿ ಹೋಗೋಣ. ನೋಡಿ ಆ ಕಾರ್ ಎಷ್ಟು ಗಲೀಜಾಗಿದೆ ಅಂತ, ಸ್ನೋ ಬಿದ್ದಿದೆ, ಎಲ್ಲ ಹಾರಿ ಎಲ್ಲ ಗಲೀಜಾಗೋಗಿದೆ. ಇಲ್ಲಿ ಆ್ಯಕ್ಚುಲಿ ವಿಂಟರಲ್ಲಿ ಎಲ್ಲ ಕಾರು ಹೀಗೆ ಇರುತ್ತೆ. ಯಾಕಂದರೆ ರೋಡಲ್ಲಿ ಫುಲ್ ಸ್ನೋ ಬಿದ್ದಿರೋದು ಒಂಥರ ಕೆಸರು ಥರ ಆಗಿರುತ್ತೆ. ಅದು ಫಸ್ಟ್ ಸ್ನೋ ಬಿದ್ದಾಗ ವೈಟ್ ಇರುತ್ತೆ, ಆಮೇಲೆ ರೋಡಲ್ಲಿರೋ ಸ್ನೋ ಎಲ್ಲ ಫುಲ್ ಕೆಸರು ಥರ ಆಗಿ ಕಾರೆಲ್ಲ ಗಲೀಜಾಗುತ್ತೆ.
ನಾವಿಲ್ಲಿ ಹೋಗೋದು ನಾನಕ್ ಕಾರ್ ವಾಶ್ ಅಂತ. ಅವ್ರದ್ದು ಬೇಸಿಕ್ ಕಾರ್ ವಾಶಿಂದ ಹಿಡಿದು ಫುಲ್ ಸರ್ವಿಸ್ ಕಾರ್ ವಾಶ್ ಅಥವಾ ಪಾಲಿಷ್ ಮಾಡಿಕೊಡೋದು ಈ ಥರ ಎಲ್ಲ ಸರ್ವಿಸ್ ಕೂಡ ಅವ್ರದ್ದು ಇದೆ ಇಲ್ಲಿ. ಒಂದು ಕಾರ್ ವಾಶ್ಗೆ $10 ಆಗುತ್ತೆ. ಅಥವಾ ನಾವು ಮಂತ್ಲಿ ಪಾಸ್ ಕೂಡ ತೊಗೋಬೋದು. ಅಂದರೆ ಇವಾಗ 3 ಕಾರ್ ವಾಶ್ ಬೇಕು ನಮಗೆ ಮಂತ್ಲಿ ಅಂತ ಹೇಳ್ಬಿಟ್ಟು ಪಾಸ್ ಆ ಥರನೂ ತೊಗೋಬೋದು ಒಂದೇ ಸರಿ. ಸೊ ಕಾರ್ ವಾಶ್ ಒಳಗಡೆ ಹೋಗೋ ಮುಂಚೆನೇ ಅವ್ರು ಒಂದ್ಸರಿ ಮ್ಯಾನ್ಯಲ್ ಆಗಿ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ತಾರೆ ಮೇಲ್ಗಡೆಯಿಂದ. ಸೊ ಅದಾದಮೇಲೆ ಆ್ಯಸ್ ವಿ ಎಂಟರ್ ಇನ್ ಸ್ವಲ್ಪ ನೀರು ಮತ್ತು ಸೋಪ್ ವಾಟರ್ ಎರಡೂ ಕಾರ್ ಮೇಲೆ ಬೀಳುತ್ತೆ. ಅಂದರೆ ಕಂಪ್ಲೀಟ್ ಕಾರನ್ನು ಕವರ್ ಮಾಡುತ್ತೆ ಸೋಪ್ ವಾಟರಲ್ಲಿ. ಅದಾದಮೇಲೆ ಫಸ್ಟು ಟಾಪ್ ಆಫ್ ದ ಕಾರ್ ಕ್ಲೀನ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ಲೊಂದು ಬ್ರಷು ಬರೀ ಟಾಪ್ ಪೋರ್ಷನ್ಗೆ ಮಾತ್ರ ಇರುತ್ತೆ ಒಂದು ಬ್ರಷು, ಅದರಿಂದ ಫುಲ್ ಟಾಪ್ ಪೋರ್ಷನ್ ಕ್ಲೀನ್ ಆಗುತ್ತೆ. ಹಾಗೆ ಸೈಡಲ್ಲಿ ವಿಂಡೋ ಸೈಡಿಂದನೂ ಇನ್ನೆರಡು ಬ್ರಷು ಎರಡೂ ಸೈಡಿಂದನೂ ಕ್ಲೀನ್ ಮಾಡ್ಕೊತಾ ಬರುತ್ತೆ. ನೆಕ್ಸ್ಟು ಟೈರ್ ಲೆವೆಲ್ಗೂ ಕೂಡ ಒಂದು ಬ್ರಷ್ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ಟೈರ್ ಪೋರ್ಷನ್ ಏನು ಬರುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕೆ ಇನ್ನೊಂದು ಬ್ರಷು ಎರಡೂ ಕಡೆಯಿಂದನೂ ಇದೇ ಥರ ಕ್ಲೀನ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲ ಕಾರ್ ಪೋರ್ಷನ್ನು ಕವರ್ ಆಗುತ್ತೆ, ಎಲ್ಲೂ ಒಂದು ಸ್ವಲ್ಪನೂ ಜಾಗ ಉಳಿಯೋದಿಲ್ಲ. ಅದಾದಮೇಲೆ ಮತ್ತೆ ನೀರು ಬಿದ್ದು ಎಲ್ಲ ಸೋಪ್ ವಾಟ್ರನ್ನ ಕ್ಲೀನ್ ಮಾಡುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ನೀರು ಬಿದ್ದಿರೋದೇನಿದೆ ಅದು ತುಂಬ ಫೋರ್ಸಲ್ಲಿ ಗಾಳಿ ಬರ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಡ್ರೈ ಆಗಿಬಿಡುತ್ತೆ. ಸೊ ಅದಾಗ್ತಿದ್ದಂಗೆ ನಾವು ಎಕ್ಸಿಟ್ ಆಗ್ಬೋದು. ನಮಗೆ ಡೋರ್ ಓಪನ್ ಆಯಿತು. ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಇಲ್ಲೆಲ್ಲ ವ್ಯಾಕ್ಯೂಮ್ ಇಟ್ಟಿರ್ತಾರೆ. ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೋಬಹುದು ನಾವು ಕಾರನ್ನ ಒಳಗಡೆ ಎಲ್ಲ. ಫ್ರೀ ವ್ಯಾಕ್ಯೂಮ್ ಅದು. ಒಳಗಡೆ ಏನೇ ಕಸ ಅದು ಗಲೀಜ್ ತುಂಬಿಕೊಂಡಿದ್ರು ಆರಾಮಾಗಿ ವ್ಯಾಕ್ಯೂಮ್ ಮಾಡಿಕೊಂಡು ಹೋಗ್ಬೋದು. ಇದು ನಾವು ಹೋದ್ಸರಿ ಕಾರ್ ವಾಶ್ಗೆ ಬಂದಿದ್ದಾಗ ಮಾಡಿದ್ದಂಥ ವಿಡಿಯೋ. ಏನಾಗಿತ್ತು ಅಂದರೆ ಇವರು ವ್ಯಾಕ್ಯೂಮ್ ಮಾಡ್ತಾ ರೇಯಾಂಶ್ ಏನು ಅವನ ಒಂದು ಮಾಸ್ಕನ್ನು ಸೀಟಲ್ಲಿ ಎತ್ತಿಟ್ಟಿದ್ದ, ಅದನ್ನು ಕೂಡ ವ್ಯಾಕ್ಯೂಮ್ ಮಾಡಿಬಿಟ್ಟಿದ್ರು ಬೈ ಮಿಸ್ಟೇಕ್ ಆಗಿ. ಅದು ಗೊತ್ತಾಗಿ ಇವನು ಫುಲ್ಲು ಟೆನ್ಷನ್ ಆಗಿ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದ. ನಮ್ಮಪ್ಪ ನನ್ನ ಮಾಸ್ಕನ್ನು ವ್ಯಾಕ್ಯೂಮ್ ಮಾಡಿಬಿಟ್ರು ಅಂತ ರೇಯಾಂಶ್ ಇವನು ಮಾಸ್ಕ್ ಹೋಯ್ತು ಅಂತಲೂ ಅಳಕ್ಕೆ ಶುರು ಮಾಡಿದ್ದ. ಅಂಡ್ ನಾವಿವಾಗ ಹೋಗ್ತಾ ಇದೀವಿ ಸದ್ಯಕ್ಕೆ ಮೂವಿಗೆ, ಕನ್ನಡ ಮೂವಿಗೆ. ಯಾವ ಮೂವಿ ರೇಯಾಂಶ್? ಲವ್ ಮಾಕ್ಟೇಲ್ 2. ಎಸ್, ಲವ್ ಮಾಕ್ಟೇಲ್ 2 ಮೂವಿಗೆ ಹೋಗ್ತಾ ಇದೀವಿ. ತುಂಬಾ ಟೈಮ್ ಇಂದ ಆಕ್ಚುಲಿ ನಾನು ಕಾಯ್ತಾ ಇದ್ದೆ ಇದನ್ನ ನೋಡಬೇಕು ಅಂತ. ಇಂಡಿಯಾದಲ್ಲೆಲ್ಲ ರಿಲೀಸ್ ಆಗಿದೆ, ಇಲ್ಲೂ ರಿಲೀಸ್ ಆಯ್ತು. ಸೊ ನೋಡಕ್ ಹೋಗ್ತಾ ಇದೀವಿ. ನನಗೆ ಲವ್ ಮಾಕ್ಟೇಲ್ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗಿತ್ತು, ಫಸ್ಟ್ ಲವ್ ಮಾಕ್ಟೇಲ್ ಮೂವಿ. ಸೊ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದೀವಿ, ಚೆನ್ನಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿ ರಿವ್ಯೂಸ್ ಬಂದಿದೆ ಈ ಸೆಕೆಂಡ್ ಪಾರ್ಟ್ಗೂ ಸೀಕ್ವೆಲ್ಗೂ. ಸೊ ಒಂದು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಕನ್ನಡ ಮೂವಿ ಅಂದ್ರೆ ಒಂಥರ ಖುಷಿ ಆಗುತ್ತೆ ಹೋಗಿ ನೋಡಕ್ಕೆ. ಅಂಡ್ ಇವಾಗ ಸದ್ಯ ಇನ್ನೂ ಒನ್ ಮೋರ್ ಮೂವಿಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಅದು ಜೇಮ್ಸ್, ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೊನೆಯ ಮೂವಿ ಜೇಮ್ಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಅದೂ ಇಲ್ಲಿ ರಿಲೀಸ್ ಆಗುತ್ತೆ ನಮಗೆ ಟೊರೊಂಟೋಲಿ ನೋಡಕ್ಕೆ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇವಾಗ ಲವ್ ಮಾಕ್ಟೇಲ್ ನೋಡ್ಕೊಂಡು ಬರೋಣ, ಎಂಜಾಯ್ ಮಾಡ್ಕೊಂಡು ಬರೋಣ ವೀಕೆಂಡ್ ಅನ್ನ ಅಂತ ಹೋಗ್ತಾ ಇದ್ದೀವಿ. ಅಲ್ಲ ರಿಯಾಂಶ್?
ಸೊ ನಾವು ಮೂವಿ ನೋಡ್ಕೊಂಡು ಬಂದ್ವಿ. ನಮಗೆ ತುಂಬಾನೇ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಇಷ್ಟ ಆಗಿದ್ದು ಆ ಮೂವಿ ಸ್ಟಾರ್ಟಿಂಗಲ್ಲೇ ಅಪ್ಪು ಸರ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದಾರೆ. ಅದನ್ನ ನೋಡಿನೇ ಒಂದು ಸ್ವಲ್ಪ ಬೇಜಾರಾಯ್ತು. ಆ್ಯಕ್ಚುಲಿ ನನಗೆ ಅವಾಗಲೇ ಒಂದು ಅಳು ಮೂಡ್ಗೆ ಹೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಇನ್ನೂ ಇಮೋಷ್ನಲ್ ಆಗಿತ್ತು ಮೂವಿ. ಫುಲ್ಲು ಥಿಯೇಟ್ರಲ್ಲ ಕೂತ್ಕೊಂಡು ಆಳ್ತಾ ಇದ್ದಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾರ್ಲಿಂಗ್ ಕೃಷ್ಣ, ಮಿಲ್ನಾ ನಾಗರಾಜು. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ರಿಯಾಂಶ್? ನಂಗೆ ಇಷ್ಟ ಆಯ್ತು. ನಿಂಗೂ ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು ಹೇಳಿ ನಿಂಗೆ ಮೂವಿಯಲ್ಲಿ? ಹುಡುಗಿ ಅವನಿಗೆ ಅವ್ನ ಥಿಯೇಟರ್ ಅವನೇ ಹೇಳ್ತಾ ಇದ್ದ, ಅವನಿಗೆ ಲಾಸ್ಟ್ ಅಲ್ಲಿ ಅವನೇನು ಪುಟ್ಟ ಮಗುನ ಹುಡುಗಿನ ಅಡಾಪ್ಟ್ ಮಾಡ್ತಾನೆ, ಅವ್ನಿಗೆ ಅದು ಇಷ್ಟ ಆಯ್ತಂತೆ. ನಮಗೂ ಅದು ಇಷ್ಟ ಆಯ್ತು. ಸೊ ನೀವು ಎಲ್ಲ ಎಂಜಾಯ್ ಮಾಡಿರ್ತೀರಾ ಆ ಮೂವಿನ ಅಂತ ಅಂದ್ಕೊಂತೀವಿ. ನಮಗೆ ಅಲ್ಲಿ ಯಾವುದೇ ಮೂವಿ ರಿಲೀಸ್ ಆದ್ರೂ ಇಲ್ಲಿ ಎಲ್ಲ ಮೂವಿನೂ ಇಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ನಮ್ಮ ಟೊರೊಂಟೊ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗುತ್ತೆ ಕನ್ನಡ ಮೂವೀಸು. ಸೊ ಇನ್ನು ಜೇಮ್ಸ್ ಮೂವಿ ಬರೋದಿದೆ. ಅದಕ್ಕಿಂತ ಮುಂಚೆನೂ ಬೇರೆ ಬೇರೆ ಮೂವಿ ಬರ್ತಾ ಇದೆ. ಯಾವುದಾದ್ರು ಓಲ್ಡ್ ಮಾಂಕ್ ಅಂತೆ, ಆ್ಯಂಡ್ ದೆನ್ ಇನ್ನೂ ಯಾವುದೋ ಮೂವೀಸ್ ಎಲ್ಲ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲದನ್ನು ನಾವು ನಮಗೆ ಟೈಮ್ ಸಿಕ್ಕಾಗೆಲ್ಲ ನಾವು ಹೋಗಿ ನೋಡ್ತಾ ಇರ್ತೀವಿ ಥಿಯೇಟ್ರಲ್ಲೇ. ಸೊ ಆ ಥರ ಏನಾದರೂ ಒಂದು ನಮ್ಮ ಇದಕ್ಕೆ ಇಲ್ಲಿ ಇದ್ಕೊಂಡು ನಮ್ಮ ಕನ್ನಡ ಸಿನಿಮಾಗೆ ಏನಾದ್ರು ಒಂದು ಮಾಡೋಣ ಅಂತ. ನೀವು ಅಷ್ಟೇ ನಿಮ್ಮಿಂದ ಅದೇ ಥಿಯೇಟ್ರಿಗೆ ಹೋಗಿನೇ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಲ್ವಾ ರಿಯಾಂಶ್? ಸೊ ಈ ಸದ್ಯಕ್ಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂತೀವಿ. ಇನ್ನು ಬೇಗ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಟಾಟಾ ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಅಫು 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 ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಅಫು. Hello everyone. Good morning. Good morning. I forgot. ಸೊ ಹಾಗಾಗಿ ಅವನಿಗೆ ಇಲ್ಲಿ ಟೆಂಪ್ರೇಚರ್ ಸ್ವಲ್ಪ ವ್ಯತ್ಯಾಸ ಆಗಿ ಕಾಫ್, ಒಂದು ಸ್ವಲ್ಪ ಕೆಮ್ಮು, ಶೀತ, ಜ್ವರ ಎಲ್ಲ ಶುರುವಾಗಿದೆ. ಮತ್ತೆ ಕೆಮ್ಮೆಲ್ಲ ಸೇಮ್. ಹೌದು, ಕಾಫ್ ಮತ್ತು ಕೆಮ್ಮೆಲ್ಲ ಸೇಮ್.